ಹಾಯ್ ಎಲ್ಲರಿಗೂ. ವಧು ವಿನ್ಯಾಸ ಅನ್ನುವ ಮೇಕಪ್ ಕಮ್ ರೆಂಟಲ್ ಜ್ಯುವೆಲ್ಲರಿ ಸ್ಟುಡಿಯೋ ಇವತ್ತಿಂದ ಓಪನ್ ಆಗಿದೆ. ಇಲ್ಲಿ ನಿಮಗೆ ಎಲ್ಲ ಥರದ ಜ್ಯುವೆಲ್ಲರಿ ಫಾರ್ ಬ್ರೈಡಲ್ ವೇರ್ ಆ್ಯಸ್ ವೆಲ್ ಆಸ್ ಎನಿ ಒಕೇಶನ್, ಯಾವುದೇ ಒಕೇಶನ್ಗೆ ಬೇಕಿದ್ದರೂ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಫಾರ್ ರೆಂಟ್ ಆ್ಯಸ್ ವೆಲ್ ಆಸ್ ಫಾರ್ ಸೇಲ್ಸ್ ಅವೈಲೇಬಲ್ ಇದೆ. जननि जपनीयं जपविधौ चिताभस्मलेपो गरलमशनन्दिक्पटधरो जटाधारी कण्ठे भुजगपतिहारी पशुपतिः कपाली भूतेषु भजति जगदीशैकपदवीं भवानि त्वत्पाणिग्रहणपरिपाटी नमोक्षस्याकाङ्क्षा न चापि भवाञ्चापि जनमे न विज्ञानापेक्षा शशिमुखि सुखेच्चापि न पुनः अतस्त्वां संयाचे जननि जननं यातु मम वै मृडानि रुद्राणि शिव शिव भवानीति जपतः नाराधितासि विधिना विविधोपचारैः किं रोक्षचिन्तनपरेर्न कृतं वचोभिः श्यामे त्वमेव यदि किञ्चन मय्यनाते दत्से कृपामुचितमम्ब परन्तवैव आवत्सुमग्नस्मरणं त्वदीयं करोमि दुर्गे करुणार्णवेशि नैतच्चठत्वं मम भावयेताः सुधादृशार्तान् जननी स्मरन्ति जगदम्ब विचित्रमत्र किं परिपूर्णा करुणास्ति चेन्नयि अपराधपरं परावृतं नैवाता समुपेक्षते सुतं वत्समपातकी नास्ति पापग्रे त्वत्समानहि एवं ज्ञात्वा महादेवी यथा योग्यं तथा कुरु अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां परमेश्वरी। महालक्ष्मी महागणदेव महालक्ष्मी नमः। वेदोक्त मंत्रपुष्पाञ्जलिपूर्वक मनसोद्दिष्ट प्रार्थनां समर्पयामि। तथा शुभाशुनाशकं नमाम्यहम् नमस्तुरारिनिर्जरं नतादिकातुत्तरं सुरेश्वरं निधीश्वरं गजेश्वरं गणेश्वरम् ಶುಭಾರಂಭ ಮಾಡುವಂತಹ ಗಳಿಗೆಯಲ್ಲಿ ನಾವು ಸುಮುಹೂರ್ತದಲ್ಲಿ ಇವತ್ತೆಲ್ಲರೂ ನಾವೆಲ್ಲರೂ ಕೂಡ ಸಮಾಹಿತರಾಗಿದ್ದೇವೆ. ಮಹಾಲಿಂಗೇಶ್ವರ ಅನುಗ್ರಹ ಹಾಗೂ ಕುಲದೇವರು, ಗ್ರಾಮದೇವರು, ಇಷ್ಟದೇವರು ಹಾಗೆ ಗುರು ಹಿರಿಯರ ಆ ಅನುಗ್ರಹದ ಮೂಲಕವಾಗಿ ಇಲ್ಲಿ ಒಂದು ವಧುವಿನ್ಯಾಸ ಎನ್ನುವಂತಹ ಒಂದು ಮಳಿಗೆಯನ್ನು ಒಂದು ಶುಭಾರಂಭ ಮಾಡುವಂತಹ ಯೋಗ ಭಾಗ್ಯ ಅವರಿಗೆ ಲಭಿಸಿದೆ. ಹಾಗೆ ಈ ಆಗುವಂತಹ ಮುಂದಕ್ಕೆ ಈ
ಕಾರ್ಯದಲ್ಲಿ ಈ ಕ್ಷೇತ್ರದಲ್ಲಿ ಆಗುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಉತ್ತಮ ರೀತಿಯಲ್ಲಿ ನಡೆಯಲ್ಪಟ್ಟು ವಿಶೇಷವಾಗಿ ಮಧೂರು ಮಹಾಗಣಪತಿ ಏನಿದ್ದರೂ ಕೂಡ ಮುರದ ಅಜ್ಜ ನಮ್ಮ ಅಜ್ಜ ಅವರು ಮಧೂರಿಗೆ ನಂಬುವಂಥದ್ದು ಮಧೂರು ಮಹಾಗಣಪತಿಯನ್ನು. ಅದು ಆ ಮಹಾಗಣಪತಿಯನ್ನು ಮುಂದೆ ಇಟ್ಟುಕೊಂಡು ಈ ಎಲ್ಲ ಕಾರ್ಯಗಳು ಕೂಡ ಯಾವುದೇ ರೀತಿಯಾದಂತಹ ವಿಘ್ನಗಳಿಲ್ಲದೆ ವಿಘ್ನ ನಿವಾರಕನಾದಂತಹ ಮಹಾಗಣಪತಿ ನಮಗೆ ಅನುಗ್ರಹವಾಗಿ ಇಟ್ಟುಕೊಂಡು ಮಹತೋಬಾರ ಸಪರಿವಾರ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಈ ಗ್ರಾಮಕ್ಕೆ ಆ ತಾಯಿ ಆಗಿರುವಂತಹ ಕಲ್ಲುರ್ತಿ ದೈವಗಳು ಹಾಗೂ ಅಪ್ಪೆ ದಂಡನಾಯಕ ಉಳ್ಳಾಲ್ತಿ ಬಲ್ನಾಡು ಅಪ್ಪೆ ಅವರನ್ನು ಕೂಡ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಎಲ್ಲ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಂಡು ವಧುವಿನ್ಯಾಸ ಎನ್ನುವಂತಹ ಈ ಒಂದು ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಬಾಳಿ ಬೆಳಗಿ ಯಾವ ರೀತಿಯಾಗಿ ನಾವು ಈಗ ದೀಪವನ್ನು ಹಚ್ಚಿದ್ದೇವೋ ಆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳಿ ಬೆಳಗಿ 10 ಊರಿಗೆ ಇದು ಪಸರಿಸುವ ಹಾಗೆ ಆ ದೇವರು ಅನುಗ್ರಹ ಮಾಡಿಕೊಡಬೇಕು. ಹಾಗೆ ಆ ವಧು ವಿನ್ಯಾಸ ಇದು ಎಲ್ಲರಿಗೂ ಕೂಡ ಬೇಕಾಗುವಂಥದ್ದು. ಈಗಿನ ಕಾಲದಲ್ಲಿ ಈ ಒಂದು ತಾಯಿಯಾಗಿರುವವರಿಗೆ ಒಂದು ಹೆಣ್ಣಾಗಿ ಹುಟ್ಟಿದವಳಿಗೆ ವಧು ಎನ್ನುವಂತಹ ಒಂದು ಶಬ್ದಕ್ಕೆ ವಿನ್ಯಾಸ ಎನ್ನುವಂಥದ್ದು ಬೇಕೇ. ಯಾಕೆ 3 ಕಾಲಘಟ್ಟದಲ್ಲಿ ಅದನ್ನು ವಿವರಿಸ್ತಾರೆ. ಒಂದು ಹೆಣ್ಣಿಗೆ ಒಂದು ವರನ ಕಡೆಯವರು ಬರುವಾಗ ಒಂದು ಮದುವೆಯ ಆ ನಿಘಂಟಾಗುವುದು ಅಂದರೆ ನಾವು ಹೇಳ್ತೇವೆ ಅದಕ್ಕೆ ಬದ್ಧ ಅಂತೇಳಿ ಹೇಳುವಂಥದ್ದು ಅಥವಾ ಎಂಗೇಜ್ಮೆಂಟ್ ಹೇಳುವಂಥದ್ದು. ಆ ಕಾಲದಲ್ಲಿ ಒಂದು ವಿನ್ಯಾಸ ಮಾಡ್ತಾರೆ, ವಧು ವಿನ್ಯಾಸ. ಹಾಗೆ ಮದುವೆಯ ಕಾಲದಲ್ಲಿಯೂ ಕೂಡ ವಧು ವಿನ್ಯಾಸ ಮಾಡುವಂಥದ್ದು. ಮತ್ತೊಂದು ಸೀಮಂತದ ಸಮಯದಲ್ಲಿಯೂ ಕೂಡ ವಧು ವಿನ್ಯಾಸ. ಇದು 3 ಕಾಲಘಟ್ಟದಲ್ಲಿಯೂ ಬಹಳ ಮುಖ್ಯವಾಗಿರುವಂತಹ ಕಾಲಘಟ್ಟ ಅಂತ ಹೇಳುವಂಥದ್ದು. ಒಂದು ಹೆಣ್ಣಿಗೆ ಅಂತಹ ಕಾಲದಲ್ಲಿ ಆ ವಿನ್ಯಾಸಗಳು ಆಗಬೇಕಾದ್ರೆ ಒಳ್ಳೆಯ ಉತ್ತಮವಾದಂತಹ ಹೆಸರನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ವಧು ವಿನ್ಯಾಸ, ವರ ವಿನ್ಯಾಸ ಅಂತೇಳಿ ಇಲ್ಲ ನೋಡಿ, ವಧು ವಿನ್ಯಾಸವೇ ಇರುವಂಥದ್ದು. ಅದು ತಾಯಿಯಾದವಳಿಗೆ ವಿಶೇಷವಾದಂತಹ ಒಂದು ಅನುಗ್ರಹ. ಅಂತಹ ವಧು ವಿನ್ಯಾಸ 10 ಊರಿಗೆ ಪಸರಿಸಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆ ಮಹಾಲಿಂಗೇಶ್ವರನು ಹಾಗೂ ಸಪರಿವಾರ ದೈವದೇವರುಗಳ ಪಾದಾರವಿಂದಲೇ ನಾವು ಮಾಡುವಂತಹ ಪ್ರಾರ್ಥನೆ. ಎಲ್ಲರೂ ಸಜ್ಜನರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ನಮ್ಮ ಪ್ರಾರ್ಥನೆ. ಎಲ್ಲ ಥರದ ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲರೀಸ್ ಅವೈಲೇಬಲ್ ಇದೆ ರೆಂಟ್ಗೆ ಹಾಗೂ ಸೇಲ್ಗೆ. ನೀವು ಬಂದು ವಿಸಿಟ್ ಮಾಡ್ಬೋದು ಸ್ಟೋರ್. ಮೇಕಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. HD ಮೇಕಪ್, ಏರ್ ಬ್ರಷ್ ಮೇಕಪ್ ಫಾರ್ ಆಲ್ ದ ಒಕೇಜನ್ಸ್. ವೆಡ್ಡಿಂಗಿಗೆ ಇರುವ ಎಲ್ಲ ಒಕೇಜನ್ಸ್, ಸಂಗೀತ್, ಹಲ್ದಿ, ಪ್ರೀ ವೆಡ್ಡಿಂಗ್ ಶೂಟ್, ಮದುವೆ, ರಿಸೆಪ್ಷನ್ ಎಲ್ಲ ಈವೆಂಟ್ಸಿಗೂ ಮೇಕಪ್ ಸರ್ವಿಸ್ ಅವೈಲೇಬಲ್ ಇದೆ. ಪ್ರೀ ಬುಕ್ಕಿಂಗ್ ಮಾಡ್ಬೋದು. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸ್ಟೋರ್ ಇಸ್ ಓಪನ್. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.